ಇವತ್ತಿನ ದಿವಸ ನಮ್ಮ ಈ ಒಂದು ಸೋಮೇಶ್ವರ ಗ್ರಾಮದ ಮುಂಡೋಲಿ ಪ್ರದೇಶದಲ್ಲಿ ವ್ಯಾಪ್ತಿಯಲ್ಲಿ ನಾವು ಬಶೀರ್ ಹಾಗೆ ಕಿಶೋರ್ ಗಟ್ಟಿಯವರು ಮತ್ತು ವಿಶಾಲ್ರವರು ಶ್ಯಾಮ್ ಅವರೆಲ್ಲ ಇವರ ನೇತೃತ್ವದಲ್ಲಿ ಮತ್ತು ಇಲ್ಲಿ ಸೇರಿಕೊಂಡು ಊರಿನೆಲ್ಲರೂ ಇಲ್ಲೊಂದು ದಾನಿಗಳ ಒಂದು ಸಹಕಾರದೊಂದಿಗೆ ನಮ್ಮ ಈ ಕೊರೋನಾ ಈ ಸಂದರ್ಭ ಈ ದೇಶದಲ್ಲೇ ಬಿಟ್ಟು ಇಡೀ ಜಗತ್ತಿನಲ್ಲೇ ಈ ಒಂದು ಕೊರೋನಾ ನಮ್ಮ ಮನುಷ್ಯನ ಜೀವನದ ಒಂದು ದೊಡ್ಡ ರೀತಿಯ ಹೊಡೆತವನ್ನು ಕೊಟ್ಟಿದೆ. ಇಂಥ ಸಂದರ್ಭ ಯಾವತ್ತೂ ಬಂದಿಲ್ಲ. ಇಷ್ಟು ಕಷ್ಟ ನಮ್ಮ ಹಿರಿಯವರಿಂದ ಹಿಡಿದು ಇಷ್ಟರವರೆಗೆ ಯಾವುದು ಇಂಥ ದೊಡ್ಡ ಸಮಸ್ಯೆ ಯಾರಿಗೂ ನೆನಪು ಬರೋದಿಲ್ಲ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ. ಆದರೆ ಈ ಯಾರಿಗೂ ಒಂದು ಕೆಲಸ ಇಲ್ಲ. ನಮ್ಮ ಕರ್ನಾಟಕ ಸರ್ಕಾರ ಒಂದು 2ನೇ ಅಲೆ ಇದು. ಈಗಾಗಲೇ ಒಂದು 22 ದಿವಸದ ಲಾಕ್ಡೌನ್ ಮಾಡಿದೆ. ಕೆಲಸ ಯಾರಿಗೂ ಇಲ್ಲ. 3 ಹೊತ್ತಿನ ಊಟಕ್ಕೂ ಇಲ್ಲದ ಪರಿಸ್ಥಿತಿ ಈ ಸಂದರ್ಭದಲ್ಲಿ ಇದೆ. ಇದನ್ನು ಮನಗಂಡು ನಮ್ಮ ಈ ವ್ಯಾಪ್ತಿಯಲ್ಲಿರುವ ಕಡು ಬಡವರಿಗೆ ಏನೋ ಒಂದು ಕೆಲಸಕ್ಕೆ ಹೋಗೋದ ಒಂದು ಪ್ರಾಯದವರಿಗೆ ತುಂಬ ಜನ ಇದ್ದಾರೆ. ಅವರನ್ನು ಹುಡುಕಿಕೊಂಡು ಈ ಒಂದು ಕ್ಷೇತ್ರದಲ್ಲಿ ಈ ನಮ್ಮ ಫುಡ್ಡು ಇದನ್ನು ಆಹಾರ ಕಿಟ್ಟನ್ನು ಕೊಡುವ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದು ನಿಜವಾಗಿಯೂ ನನಗೆ ಭಾಳ ಖುಷಿ ಆಗ್ತಾಯಿದೆ. ಈ ಸಂದರ್ಭದಲ್ಲಿ ನಾವು ಕಷ್ಟದಲ್ಲಿರುವಾಗ ನಾವು ಸಹಾಯ ಹಸ್ತವನ್ನು ಮಾಡಬೇಕಾಗಿದೆ. ಈಗ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷವಾಗಿ ಇದ್ದರೂ ನಮ್ಮ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನಾವು ಈ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇಲ್ಲ. ಅದಕ್ಕೆ ಶಕ್ತಿಯನ್ನು ಕೊಡುವ ಕೆಲಸವನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಮಾಡ್ತಾ ಈ ಕೊರೋನಾ ಸಂದರ್ಭದಲ್ಲಿ. ಅದಕ್ಕೆ ಬೇಕಾಗಿ ನಾವು ಈ ಕಷ್ಟದಲ್ಲಿರುವ ಜನರಿಗೆ ಕೆಲಸ ಮಾಡುವೆಂದು ಉಳ್ಳಾಲ್ ಬ್ಲಾಕ್ ಕಾಂಗ್ರೆಸ್ ಹಿಡಿದು ನಮ್ಮ ಈ ಕ್ಷೇತ್ರದ ಶಾಸಕರಾದ ಯುಟಿಕಾದಾರರನ್ನು ಹಿಡಿದು ಎಲ್ಲ ನಮ್ಮ ಹಿಂದುಳಿದ ಘಟಕ ಇರ್ಬೋದು, ಅಲ್ಪಸಂಖ್ಯಾತ ಘಟಕ ಇರ್ಬೋದು, ಇಂಟಕ್, ಯುವ ಕಾಂಗ್ರೆಸ್ ಎಲ್ಲ ಸೇರಿಕೊಂಡು ನಮ್ಮ ಕಷ್ಟದಲ್ಲಿದ್ದವರಿಗೆ ಸಹಾಯ ಹಸ್ತವನ್ನು ಮಾಡಿ ಕೆಲಸವನ್ನು ಮಾಡ್ತಿದ್ದೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ಸಹ ನಮ್ಮ ಮುಂಡೋಳಿ ಪ್ರದೇಶದಲ್ಲಿ ನಮ್ಮ ಬಶೀರ್ ಅವರು ಮತ್ತು ಕಿಶೋರ್ ಗಟ್ಟಿ ಎಲ್ಲರ ನೇತೃತ್ವದಲ್ಲಿ ಕಷ್ಟದವರನ್ನು ಹುಡುಕಿಕೊಂಡು ಅವರಿಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಇನ್ನೂ ಅವರಿಗೆ ಈ ಪ್ರದೇಶದ ಜನರ ಕಷ್ಟ ಸುಖದಲ್ಲಿ ಭಾಗಿಯಾಗುವ ಶಕ್ತಿಯನ್ನು ಅವರಿಗೆ ಕೊಡಲಿ ಅಂತ ಹಾರೈಸಿಕೊಂಡು